ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಂಗಳವಾರದಿಂದ ಕಸ ವಿಲೇವಾರಿಯಾಗಿಲ್ಲ. ಇದಕ್ಕೆ ಮೇಯರ್ ನಿರ್ಲಕ್ಷ್ಯವೇ ಕಾರಣ ಎಂದು ಬಿಜೆಪಿ ಆರೋಪಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಡಿ ವೇದವ್ಯಾಸ್ ಕಾಮತ್, ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕಸ ವಿಲೇವಾರಿಗೆ ಸಂಬಂಧಿಸಿ 7 ವರ್ಷದ ಒಪ್ಪಂದ ಮಾಡಿಕೊಂಡಿದ್ದು, ಇದೀಗ ಮಂಗಳೂರು ಮಹಾನಗರ ಪಾಲಿಕೆಯ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾವತಿ ಬಾಕಿ ಇರಿಸಿದೆ. ಹಾಗಾಗಿ ಸದ್ರಿ ಗುತ್ತಿಗೆದಾರ ಸಂಸ್ಥೆಯು ಮಂಗಳವಾರದಿಂದ ಕಸ ವಿಲೇವಾರಿ ಮಾಡಿಲ್ಲ. ಇದರಿಂದ ಮಂಗಳೂರು ಗಬ್ಬೆದ್ದಿದೆ ಎಂದರು. ಗುತ್ತಿಗೆದಾರ ಸಂಸ್ಥೆಗೆ ಹಣ ಪಾವತಿಸದ ಕಾರಣ ಸಂಸ್ಥೆಯು ತನ್ನ ಕೆಲಸಗಾರರಿಗೆ ವೇತನ ನೀಡಿಲ್ಲ. ಇದರಿಂದ ಕಾರ್ಮಿಕರು ಕಸ ವಿಲೇವಾರಿ ಮಾಡದೆ ಪ್ರತಿಭಟನೆ ನಡೆಸುವಂತಾಗಿದೆ. ಪಾಲಿಕೆಯ ಆಯುಕ್ತರು ಆಗಿದ್ದ ಶಾಸಕ ಜೆ ಲೋಬೋ ಕೂಡ ಈ ಬಗ್ಗೆ ಮೌನ ವಹಿಸಿರುವುದು ಖಂಡನೀಯ ಎಂದರು. ಆ ಸಮಯದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಕಾಂಗ್ರೆಸ್ ಇತ್ತು, ಇವತ್ತು ಕೂಡ ಕಾಂಗ್ರೆಸ್ ಇದೆ. ಆದರೆ ನೀವು ಒಪ್ಪಂದ ಮಾಡಿಕೊಂಡಂಥ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ನವರಿಗೆ ಮತ್ತು ನಿಮಗೆ ಇವತ್ತು ಸಮಸ್ಯೆಗಳು ಉದ್ಭವಿಸಿದೆ ಅಂತ ಹೇಳೋ ದೃಷ್ಟಿಯಲ್ಲಿ ನೀವು ಹೇಳ್ತಾ ಇದ್ದೀರಿ. ಆದರೆ ಈ ಸಮಸ್ಯೆಯಿಂದ ತೊಂದರೆ ಯಾರಿಗೆ? ಮಂಗಳೂರಿನ ನಾಗರಿಕರಿಗೆ. ಮಂಗಳೂರಿನ ನಾಗರಿಕರಿಂದ ನೀವು ಮುಂಗಡವಾಗಿ ಕರವನ್ನು ನೀವು ತಗೊಳ್ತೀರಾ. ಮುಂಗಡವಾಗಿ ಕರವನ್ನು ಏನು ಘನತ್ಯಾಜ್ಯ ವಿಲೇವಾರಿ ಕರ ಅಂತೇಳಿ ನೀವು ತೆರಿಗೆಯನ್ನು ಸಂಗ್ರಹಿಸ್ತಾರ. ಸಂಗ್ರಹಿಸಿದ ನಂತರ ಅವರಿಗೆ ನೀವು ನ್ಯಾಯ ಕೊಡ್ತಾ ಇದ್ದೀರಾ. ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ನವರು ಹೇಳ್ತಾರೆ, ನಮಗೆ 33,31,18,994 ರೂಪಾಯಿ ಇವತ್ತಿನ ತನಕ ನಮಗೆ ಮಂಗಳೂರು ಮಹಾನಗರ ಪಾಲಿಕೆ ಬಾಕಿ ಇದೆ ಅಂತ ಹೇಳ್ತಾ ಇದೆ ಅವರು. ಮಂಗಳೂರು ಮಹಾನಗರ ಪಾಲಿಕೆಯಿಂದ ಇಷ್ಟೊಂದು ದೊಡ್ಡ ಮೊತ್ತ ನಮಗೆ ಬಾಕಿ ಇಟ್ಟಿದೆ. ನಮ್ಮ ಕೈಯಿಂದಾದಷ್ಟು ನಾವು ಅದಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಷ್ಟು ದೊಡ್ಡ ಮೊತ್ತವನ್ನು ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿ ನಾವು ಮಾಡ್ತಾ ಇರುವಾಗ ನಮಗೆ ಮಹಾನಗರ ಪಾಲಿಕೆಯಿಂದ ಪೂರಕವಾಗಿ ನಮಗೆ ಬರಬೇಕಾದ ಹಣ ಬಂದಿಲ್ಲ. ಕಾರಣ ನಮಗೆ ನೌಕರರಿಗೆ, ನಮ್ಮ ಅಡಿಯಲ್ಲಿರುವ ನೌಕರಿಗೆ ನಮಗೆ ಅದಕ್ಕೆ ಅವರಿಗೆ ಪೇಮೆಂಟನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಪೊರೇಟರ್ಗಳಾದ ರೂಪಾಡಿ ಬಂಗೇರ, ಪೂರ್ಣಿಮಾ, ಸುಧೀರ್ ಶೆಟ್ಟಿ ಕಣ್ಣೂರು, ರಾಜೇಂದ್ರ ಕುಮಾರ್, ದಿವಾಕರ್, ವಿಜಯ್ ಕುಮಾರ್ ಶೆಟ್ಟಿ, ಮಾಜಿ ಕಾರ್ಪೊರೇಟರ್ ಭಾಸ್ಕರ್ ಚಂದ್ರ ಶೆಟ್ಟಿ, ಬಿಜೆಪಿ ಮುಖಂಡ ಸಂಜಯ್ ಪ್ರಭು ಉಪಸ್ಥಿತರಿದ್ದರು.